ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ಹಗಲಿನ ವೇಳೆ ತೀವ್ರತೆ ಕಳೆದುಕೊಂಡಿದ್ದ ಮಳೆ ಇಂದು ಮತ್ತೆ ಬಿರುಸು ಪಡೆದುಕೊಂಡಿದೆ. ನಗರದ ಬಹುತೇಕ ಕಡೆಗಳಲ್ಲಿ ಕೃತಕ ನೆರೆಯಿಂದ ಜಲಾವೃತವಾಗಿದ್ದ ಕಡೆಗಳಲ್ಲಿ ನೀರು ಇಳಿಮುಖವಾಗಿತ್ತು. ಆದರೆ ನಿನ್ನೆ ರಾತ್ರಿಯಿಂದ ಮತ್ತೆ ಧಾರಾಕಾರ ಮಳೆ ಸುರಿಯತೊಡಗಿದೆ. ಇಂದು ಬೆಳಗ್ಗೆಯಿಂದಲೇ ಭಾರಿ ಮಳೆ ಆಗುತ್ತಿದೆ. ಮುಂಜಾನೆ ವೇಳೆ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಕಷ್ಟಪಡಬೇಕಾಯಿತು. ನಿನ್ನೆ ಮಳೆ ಇಳಿಕೆ ಕಂಡ ಕಾರಣ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಅವರು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಿಲ್ಲ. ಹೀಗಾಗಿ ಇಂದು ರಜೆ ಆಸೆಯಲ್ಲಿದ್ದ ಮಕ್ಕಳಿಗೆ ನಿರಾಶೆಯಾಗಿದೆ. ನಿನ್ನೆ ರಾತ್ರಿಯೂ ಹಲವು ಕಡೆಗಳಲ್ಲಿ ಮಳೆ ಹಾನಿ ಉಂಟಾಗಿರುವ ಬಗ್ಗೆ ವರದಿಯಾಗಿದೆ. ಸುಳ್ಯದ ಅಲ್ಲೆಟ್ಟಿ ಎಂಬಲ್ಲಿ ವ್ಯಕ್ತಿಯೋರ್ವರು ಹೊಳೆ ದಾಟುವಾಗ ಕಾಸರಗೋಡಿನ ನಾರಾಯಣನ್ ಎಂಬುವರು ಬಿದ್ದು ನಾಪತ್ತೆಯಾಗಿರುವುದಾಗಿ ತಿಳಿದು ಬಂದಿದ್ದು, ಸುಳ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸುಳ್ಯ ಪೊಲೀಸರು ಸ್ಥಳಕ್ಕೆ ತೆರಳಿ ತಡರಾತ್ರಿವರೆಗೂ ಹುಡುಕಾಟ ನಡೆಸಿದ್ದಾರೆ. ಇಂದು ಮುಂಜಾನೆ ಮತ್ತೆ ಹುಡುಕಾಟ ಶುರುವಾಗಿದೆ. ಆದರೆ ದೇಹ ಇನ್ನೂ ಪತ್ತೆಯಾಗಿಲ್ಲ. ಮುಲ್ಕಿ ತಾಲೂಕಿನ ಕಿಲ್ಪಾಡಿ ಗ್ರಾಮದ ಕಿಂಚನಕೆರೆ ಎಂಬಲ್ಲಿ ರಸ್ತೆ ಮೇಲೆ ಮರ ಬಿದ್ದಿದ್ದು ಅದನ್ನು ಸ್ಥಳೀಯರೇ ಸೇರಿ ತೆರವುಗೊಳಿಸಿದ್ದಾರೆ. ಇದಲ್ಲದೆ ಉಳ್ಳಾಲದ ಸೇವಂತಿಗುಡ್ಡೆ ಎಂಬಲ್ಲಿ ಬೃಹತ್ ಗಾತ್ರದ ಬಂಡೆ ಕಲ್ಲುಗಳು ಉರುಳಿ ಬಿದ್ದಿದ್ದು ಸ್ಥಳೀಯರೇ ಸೇರಿ ಜೆಸಿಬಿ ತಂದು ಅದನ್ನು ತೆರವುಗೊಳಿಸಿದ್ದಾರೆ.